ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲೇನ್ ಮಾತ ಮೋಕೆಡೆತ್ಕೊಂಡು ಹೊಸ ಕುರಲ್ದ ಏನಿತ ಸುದ್ದಿಗೊಂಚಲ್ನು ಶುರು ಮಲ್ತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣ ಕ್ಷೇತ್ರದ ಕಾಶಿ ಪಂಡಿತು ಇಡೀ ದೇಶಡೆ ಮಲ್ಲಪುದರು ಪಡೆದುಂಡು ಪಂಡಿತು ಕನ್ನಡ ಪ್ರಾಧ್ಯಾಪಕರು ನಿಕೇತ್ ಮೋಹನ್ ದಾಸ್ ಶೆಟ್ಟಿ ತೆರಿಪಾದರು. ಸೋಮೇಶ್ವರ ಉಚ್ಚಿಲ ಭಗವತಿ ಎಜುಕೇಷನ್ ಟ್ರಸ್ಟ್ದ ಆಡಳಿತದ ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ರಕ್ಷಕ ಶಿಕ್ಷಕ ಸಂಘದ ಸಭೆಟ್ ಸಂಪನ್ಮೂಲ ವ್ಯಕ್ತಿಯಾದ ಪಾಲ್ಪಡೆಯಿನ ಮೂಡಬಿದ್ರೆ ವೈಬ್ರೆಂಟ್ ಪಿಯು ಕಾಲೇಜದ ಕನ್ನಡ ಪ್ರಾಧ್ಯಾಪಕರು ನಿಕೇತ್ ಮೋಹನ್ ದಾಸ್ ಶೆಟ್ಟಿ ಶಾಲಾ ಚೌಕ್ಲಿನ ಕಲಿಕೆದ ಬಗೆಟು ಪೊಲವು ಕೊರಿಯರು. ಟೀಚರ್ಸ್ ಕೂಡ ಅಂದ್ರೆ ನಾವು ಕೂಡ ಸ್ವಲ್ಪ ಅಲರ್ಟ್ ಆಗಿರ್ತೇವೆ. ಅವರ ಪೇರೆಂಟ್ಸ್ ಬರ್ತಾರೆ, ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಇಲ್ಲ ಖಂಡಿತವಾಗೂ ಮಗುವಿನ ಬೆನ್ನು ಹಿಡಿಬೇಕಾಗತ್ತೆ ಅಂತ. ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ಏನಂತಂದ್ರೆ, ಕೆಲವೊಂದು ಬಾರಿ ಮಕ್ಕಳ ಸಹಜ ಗುಣ ಇದೆ. ಇವತ್ತು ನಾವು ಮಕ್ಕಳಿಗೆ ಟೀಚರ್ಸ್ಗಳು ಒಂದ್ಸಲ ಬೈದ್ರೆ ಮರುದಿವಸ ಅದನ್ನ ಮರ್ತು ಬಿಡ್ತಾರೆ. ಇಲ್ಲಿ ಮಕ್ಕಳಿಗೊಂದ್ಸಲ ಮನಸ್ಸಿಗೆ ಏನಾದ್ರೂ ಸ್ವಲ್ಪ ಬೇಸರ ಆಗಿದ ತಕ್ಷಣ ಪೇರೆಂಟ್ಸ್ ಜೊತೆಗೆ ಶೇರ್ ಮಾಡ್ತಾರೆ. ಶೇರ್ ಮಾಡಬೇಕು, ಮಗು ಜೊತೆ ಶೇರ್ ಮಾಡ್ಬೇಕು. ಅದನ್ನ ಶಾಲೆಯಲ್ಲಿ ಏನಾಗಿದೆ ಇವತ್ತು, ಬೆಳಗ್ಗೆ ಏನಾಗ್ತಾ ಇದೆ, ಯಾವ ಕ್ಲಾಸ್ಗಳು ನಡೆಯಿತೋ, ಹೆಂಗೆ ಪಾಠ ನಡೀತಾ ಇದೆ ಎನ್ನುವಂಥದ್ದನ್ನ ಪೋಷಕರು ಕೇಳಬೇಕು ಪ್ರತಿ ದಿವಸ. ಮಗು ಹೇಳುತ್ತೆ, ಇವತ್ತು ಸ್ಕೂಲಿಂದ ಬಂದ್ಬಿಟ್ಟು ನೇರವಾಗಿ ಕೇಳುತ್ತೆ, ನನಗೆ ಆ ಟೀಚರ್ ಬೈದು ಬಿಟ್ರು, ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ. ಅದು ಕೇವಲ ಒಂದು ಕಡೆ ಮಾತ್ರ, ಒಂದು ವೇಯತ. ತಕ್ಷಣ ನಾವು ಪೇರೆಂಟ್ಸ್ ಆಗಿ ಏನ್ ಮಾಡ್ತೇವೆ, ನಾವು ಮಕ್ಕಳನ್ನು ಮುದ್ದು ಮಾಡಿರ್ತೇವೆ. ಆ ಟೀಚರ್ ಅಂಚಪಂಡ್ಯರ ಬುಡಿಯರ ಬಲ್ಲಿ ಮಸ್ತ್ ಟೀಚರ್ ನಕಲು ಮಸ್ತ್ ಪೇರೆಂಟ್ಸ್ ನಕಲು ಪನ್ನೊಂದಿಲ್ಲ ಇಂಚಾಂದ್ ಯಾನ್ ಖಂಡಿತ ಬಿಡು ಪೂಜಿ ಅಂತ. ನಾವು ಮಕ್ಕಳ ಎದುರಿಗೆ ಏನ್ ಮಾಡ್ತೀವಿ, ಟೀಚರ್ಸ್ ಅನ್ನು ನಾವು ದೂರ್ತೀವಿ. ಅದು ನಾವು ಮಾಡುವಂತ ಮೊದಲ ತಪ್ಪು. ಈಗ ಮಗುವಿಗೆ ಗೊತ್ತಾಗತ್ತೆ, ಏನ್ ಹೇಳುತ್ತೆ ಮಗು, ಹೌದು ನನ್ನಮ್ಮ ಬೈತಾರೆ ಇವತ್ತು ಟೀಚರ್ಸಿಗೆ, ಹೋಗಿ ಬಿಡುದಿಲ್ಲ. ಅದನ್ನು ಹೋಗಿ ಸ್ಕೂಲಲ್ಲಿ ಬಂದು ಹೇಳುತ್ತೆ. ಯಾವತ್ತೂ ಆ ಥರ ತಪ್ಪು ಮಾಡಬೇಡಿ. ನೀವೇನ್ ಮಾಡ್ಬೇಕು, ಮಕ್ಳ ಜೊತೆಗೆ ಮಾತಾಡುವಾಗ, ಹೌದಾ ಅಂದೆ ಬಾಬಾ, ಓಕೆ ಏನು ಶಾಲೆಗೆ ಬತ್ತು ಪಾತೇವೆ ಇರ್ನೆಲ್ಲ ತಪ್ಪು ಪತ್ತೆ ಒಂಜಿ ಸೈಡ್ದ ಕೇಂಡ ಯಾವಚಿ ರಡ್ಡು ಸೈಡ್ದಲ್ಲ ಏನು ಕೇನ್ವೆ ಅಂತ. ಮಗುವಿನ ಜೊತೆಗೆ ಮಗುವಿಗೆ ನೀವು ಸಪೋರ್ಟ್ ಆಗಿ ಮಾತಾಡಬೇಡಿ, ಸಮಾಧಾನ ಮಾಡಿ ಬನ್ನಿ ಶಾಲೆಗೆ. ಆಗ ಟೀಚರ್ಸ್ ಜೊತೆಗೆ ನೇರವಾಗಿ ಮಾತಾಡಿ. ನಮ್ಮ ಏನು ಡೌಟ್ಸ್ಗಳಿದೆ ನೋಡಿ, ಅದು ಬಹಳಷ್ಟು ಈಸಿಯಾಗಿ ಏನಾಗುತ್ತೆ, ಕ್ಲಿಯರ್ ಆಗ್ತಕ್ಕಂಥ. ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣಗ ಮಲ್ಲ ಪುದರ್ ಪಡೆಯಿನ ಜಿಲ್ಲೆ. ಭಗವತಿ ಆಂಗ್ಲ ಮಾಧ್ಯಮ ಶಾಲೆಗ್ಲ ಎಡ್ಡೆ ಪುದರು ಉಂಡು. ಪೋಷಕರಿಗೂ ಜೋಕ್ಲೆ ಆಸ್ತಿ. ಶಾಲೆ ಬುಲೆವಡಾಂಡ ಪೋಷಕರ್ನ ಪಾತ್ರ ಮಲ್ಲ. ನಮ್ಮ ಏಪಲ ನಮ್ಮ ಜೋಕ್ಲೆನು ನನೊಂಜಿ ಜೋಕ್ಲೆಗೂ ಹೋಲಿಕೆ ಮಲ್ಪೆರೆ ಬಲ್ಲಿ. ಇಂದಿರ್ದು ಜೋಕ್ಲಿನ ಮನಸ್ಸಿಗೂ ಮಲ್ಲ ಪರಿಣಾಮ ಆಪುಂಡು ಪಂಡದು ನಿಕೇತ್ ಮೋಹನ್ ದಾಸ್ ಶೆಟ್ಟಿ ಜೋಕ್ಲಿನ ಕಲಿಕೆ ಪೋಷಕರ್ನ ಪಾತ್ರದ ಬಗೆಟ್ ಪೊಲವು ಕುರಿಯರು. ಅದು ಕೊನೆಯದಾಗಿ ನಿಮ್ಗೊಂದು ಕಿವಿ ಮಾತು. ಯಾಕಂದ್ರೆ ನಾನು ಒಬ್ಬ ರಕ್ಷಕ, ಒಬ್ಬ ಶಿಕ್ಷಕನು ಕೂಡ ಹೌದು. ಹಾಗಾಗಿ ಹೇಳುವಂಥದ್ದು, ದಯವಿಟ್ಟು ಮಕ್ಕಳ ಎದುರಲ್ಲಿ ಟೀಚರ್ಸ್ ಅನ್ನ ದೂರಕ್ಕೆ ಹೋಗಬೇಡಿ, ದಯವಿಟ್ಟು ಹೋಗ್ಬೇಡಿ. ಇವತ್ತು ಬಂದಿದ್ದೀರಿ ತಾನೆ, ಟೀಚರ್ಸ್ಗಳು ಎಲ್ಲರೂ ಇಲ್ಲೂ ಅವೈಲೇಬಲ್ ಇದ್ದಾರೆ. ಅವ್ರ ಜೊತೆ ಮಾತಾಡಿ, ಚೆನ್ನಾಗಿ ಮಾತಾಡಿ, ಮಗುವಿನ ಪ್ರಗತಿ ಬಗ್ಗೆ ಮಾತಾಡಿ. ನೆಕ್ಸ್ಟ್ ಮಂತ್ ಇನ್ನೊಂದ್ಸಲ ಬನ್ನಿ, ಅವತ್ತೂ ಮಾತಾಡಿ, ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷಿಸಿ. ಇವತ್ತು ಈ ಶಿಕ್ಷಕ ರಕ್ಷಕ ಸಭೆಗೆ ನನ್ನನ್ನು ಅತಿಥಿಯಾಗಿ ನನಗೆ ಆಹ್ವಾನವನ್ನು ಇತ್ತಂತ ಈ ಶಾಲೆಯ ಆಡಳಿತ ಮಂಡಳಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಹಳ ಖುಷಿ ಆಗ್ತದೆ, ಬರುವಾಗ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿದ್ದರು ಹೆತ್ತವರು. ಇವತ್ತು ಫುಲ್ ಇಡೀ ಹಾಲ್ ಪೂರ್ತಿ ರಕ್ಷಕರೆಲ್ಲ ಇದ್ದೀರಿ. ಸರ್ ಬಂದಾಗಲೇ ಹೇಳಿದ್ರು, ಆಡಳಿತ ಮಂಡಳಿಯ ಅವರು ಹೇಳಿದ್ರು, ನೀವು ಹಿಂದೆ ಯಾಕೆ ಕೂತ್ಕೊಳ್ತೀರಾ, ಮುಂದೆ ಬನ್ನಿ ಅಂತ ಸರ್ ಹೇಳ್ತಾ ಹೋದ್ರು. ನಾವು ಮಕ್ಕಳಿಗೆ ಹೇಳ್ತೀವಿ ಅಲ್ವಾ ಮನೆಯಲ್ಲಿ, ಈ ಪಿರೋಡು ಕುಲ್ಲು ವರ್ಷಿ ಪಾಠ ಅರ್ಥ ಅಪ್ಪಜಿ ಎದುಡುಪೋದು ಕುಲ್ಲು ಅಂತ. ನಾವು ಮಾತ್ರ ಹಿಂದೆ ಹೋಗಿ ಕೂತ್ಕೊಳ್ಳೋದಲ್ಲಿ. ಮುಂದಕ್ಕೆ ಬನ್ನಿ, ನಾವು ಮುಂದೆ ಬಂದಾಗ ನಮ್ಮ ಮಕ್ಕಳು ಮುಂದೆ ಬರ್ತಾರೆ.
ಅದು ಯಶಸ್ಸಿಗೆ ಅದು ದಾರಿ ಮಾಡಿಕೊಡುತ್ತೆ. ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಿಮ್ ಎಸ್ಎಲ್ಸಿಡು ಎಡ್ಡೆ ಅಂಕ ಪಡೆದು ಶಾಲೆಗೂ ಸುರುತ ರಡ್ಡನೆ ಮೂಜನೆ ಸ್ಥಾನ ಪಡೆಯಿನ ಚಿನ್ಮಯ್ ಶೆಟ್ಟಿ, ಪ್ರೇಕ್ಷಾ ಪಿ ಶೆಟ್ಟಿ, ಕುಮಾರಿ ಪ್ರಜ್ಞಾ ಮೊಕ್ಲಿಗೂ ಅಭಿನಂದನೆ ಸಂದಾಯರು. ಅಂಚನೆ ಸ್ವಲ್ಪ ಶೇಕಡಾರ್ದು ಹೆಚ್ಚ ಅಂಕ ಪಡೆಯಿನ ವಿದ್ಯಾರ್ಥಿಗಳಿಗೂ ಪ್ರತಿಭಾ ಪುರಸ್ಕಾರ ಒಪ್ಪಾಯಿರು. ಧನ್ಯವಾದಗಳು ಸರ್. ಸನ್ಮಾನಿಸಲು ಪೋಷಕರು ಜೋಕ್ಲೆಗೂ ಆಸ್ತಿ ಮಲ್ತದ ದಿಯೋರ್ಚಿ ಜೋಕ್ಲೆನೆ ಆಸ್ತಿ ಆದ ಬುಲೆ ಪಾಲೆ ಶಾಲೆಡು ಶಿಕ್ಷಕರು ಮಾತಾ ಜೋಕ್ಲೆಗೂ ಒಂದೇ ರೀತಿ ಕಲ್ಪಾವೆರು ಆಂಡ ಜೋಕ್ಲೆನ ಗ್ರಹಿಕೆದ ಮಟ್ಟ ಕಲಿಕೆದ ಮಟ್ಟ ಬೇತೆ ಬೇತೆ ಉಪ್ಪುಂಡು ಪಣದು ಶಾಲಾಡಳಿತ ಮಂಡಳಿ ಕಾರ್ಯದರ್ಶಿ ಚಂದ್ರಹಾಸ್ ಉಳ್ಳಾಲ್ ತೆರಿಪಾಯರು. ಶಾಲೆಯಲ್ಲಿ ಮಕ್ಕಳು ಕಲಿಯೋದ್ರಲ್ಲಿ ಸ್ವಲ್ಪ ಹಿಂದೆ ಇದ್ರೆ ಶಾಲೆಯ ಮಕ್ಕಳ ಹೆತ್ತವರು ಹೇಳ್ತಾರೆ, ಶಾಲೆ ದಾಲ ಕಲ್ಪವನ ಸರಿಯಾ ಪೂಜಾ ಎನ್ನ ಮಗೆ ಬಾರಿ ಕಲ್ಪನೆ ಇಟ್ಟು ಪಿರವುಲ್ಲಿ ತನ್ನ ಮಕ್ಕಳ ವಿಚಾರದ ಬಗ್ಗೆ ಕಲಿಯುವಿಕೆ ಬಗ್ಗೆ ಅವರು ಗಮನ ಕೊಡುವುದಿಲ್ಲ. ಅದರ ಬಗ್ಗೆ ನಾನು ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. ಶಾಲಾಡಳಿತ ಮಂಡಳಿ ಅಧ್ಯಕ್ಷರು ದಿನಕರ್ ಉಳ್ಳಾಲ್ ಗುರ್ಕಾರ್ನ ವಹಿಸಿದ್ದು ಭಗವತಿ ಶಾಲೆಡು ಕಲ್ತಿನ ಜೋಕ್ಲು ಬೇತೆ ಕಾಲೇಜಿಲೆಗೂ ಶಿಕ್ಷಣ ಸಂಸ್ಥೆಲೆಗೂ ಹೋದು ಎಡ್ಡೆ ಪುದರ್ ಕನಪೆರು ಪಂಡ ತೆರಿಪಾಯರು. ನಾವು ಈಗ ಟ್ರಸ್ಟಿಗಳಿಗೆ ಫುಲ್ ಫಾರ್ಮ್ ಆಗಿದ್ದೆ. ಎಂಥದೇ ಸಮಸ್ಯೆ ಇದ್ರೂ ಕೂಡ ನಿಮ್ಮನ್ನು ನೀವು ನಮಗೆ ಹೇಳ್ಬೋದು. ನಾನು ವಿಶೇಷವಾಗಿ ನಾನು ನಗರಸಭಾ ಸದಸ್ಯ ಆಗಿರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ನಿಮ್ಮಲ್ಲಿ ದಯಮಾಡಿ ಮಳೆ ವಿಪರೀತ ಬರುವಾಗ ಮಕ್ಕಳ ಬಗ್ಗೆ ನೀವು ನೋಡಿಕೊಳ್ಳಿ. ಇಂಥ ಒಂದು ಆಗಬಾರದು. ಇವತ್ತು ಜಿಲ್ಲಾಧಿಕಾರಿ ಆಗಲಿ ಪ್ರತಿಯೊಂದು ಪ್ರದೇಶದ ಮುಖ್ಯಾಧಿಕಾರಿ ಆಗಲಿ ಅವರು ಒಂದೇ ಹೇಳೋದು, ಮಕ್ಕಳ ಬಗ್ಗೆ ನಿಮ್ಮ ಬಗ್ಗೆ ಮಳೆಗಾಲದಲ್ಲಿ ಆಗುವಂಥ ಅನಾಹುತವನ್ನು ತಪ್ಪಿಸಿ ಅಂತ ಹೇಳುವ ವಿಚಾರದಲ್ಲಿ. ಯಾಕಂದರೆ ಇದೊಂದು ದೊಡ್ಡ ನಮ್ಮ ಸಮಸ್ಯೆ ಆಗಿದೆ. ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಮಳೆ ಬಂದರೆ ಒಟ್ಟಿಗೆ ಮಳೆ ಬರ್ತದೆ, ಒಂದೇ ಸಲ ಬರ್ತದೆ. ಮೊನ್ನೆ ಮಳೆ ನೋಡಿದರೆ ನೀನು ಹೇಳ್ಬೋದು ಈ ರೀತಿಯಲ್ಲಿ ಆಗಬಾರ್ದು. ನನಗೆ ಇನ್ನೊಂದು ನಮಗೆ ತುಂಬ ಹೆಮ್ಮೆ ಆಗ್ತಾ ಅಂತ ಹೇಳಿದರೆ, ಅವರು MC ಮಾಡುವವರೊಬ್ಬರು ಹೇಳಿದ್ರು, ಒಬ್ಬ ಹುಡುಗ ಇವತ್ತು ವೇದಿಕೆಗೆ ಬಂದು ಮಾರ್ಕ್ಸ್ ಪಡೆದದ್ದು ಒಳ್ಳೆ ಅಂತೇಳಿ. ಇವರೆಲ್ಲ ಮಕ್ಕಳು ಹೆಣ್ಮಕ್ಕಳು, ಇವರು ಬಂದಿರುವಂಥ ಎಲ್ಲ ಹೆಣ್ಮಕ್ಕಳು ಕೂಡ ತಾಯಿಯಂದ್ರೆ ಹೆಚ್ಚಿನ ಹೆಣ್ಮಕ್ಕಳು. ನಾನು ಇದನ್ನು ಪ್ರತಿ ಸಲ ಹೇಳ್ತಾ ಇದ್ದೇನೆ. ಈ ಇಬ್ರು ಹುಡುಗರು ಹುಡುಗಿಯರು ಈಕ್ವಲ್ ಇರುವಾಗ ಈ ಇಷ್ಟು ಮಂದಿ 7 ಮಂದಿ ಹೆಣ್ಮಕ್ಕಳು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಮಾಡುವಾಗ ಹುಡುಗರು ಯಾಕೆ ಇದರಲ್ಲಿ ಜಸ್ಟ್ ಆಗುದಿಲ್ಲ ಅಂತ ಹೇಳಿ ನನಗೆ ತುಂಬಾ ಆಶ್ಚರ್ಯ ಆಗ್ತದೆ. ಹುಡುಗರ ತಂದೆ ತಾಯಿಂದ್ರೆ ಯಾಕೆ ಇದ್ರ ಬಗ್ಗೆ ಗಮನ ಹರಿಸುದಿಲ್ಲ? ನನ್ನ ಮಗ ಕೂಡ ಯಾಕೆ ಮೇಲೆ ಬಂದು ಇವತ್ತು ಇದು ಇಲ್ಲಿ ಪ್ರೈಸ್ ಸೆಟ್ ಕೊಡುವುದಿಲ್ಲ ಅಥವಾ ಸನ್ಮಾನ ಮಾಡುವುದಿಲ್ಲ ಅಂತ ಹೇಳಿ. ಶಾಲಾಡಳಿತ ಮಂಡಳಿ ಉಪಾಧ್ಯಕ್ಷರು ರಾಘವಯ್ಯನ್ ಉಚ್ಚಿಲ್, ಕೋಶಾಧಿಕಾರಿ ಮಾಧವ ತಲಪಾಡಿ, ಸದಸ್ಯರು ಗಜಲಕ್ಷ್ಮಿ, ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ರಾಜೇಶ್, ಉಪಾಧ್ಯಕ್ಷರು ಶ್ರೀಮತಿ ಸುನೀತಾ ಸಂತೋಷ್, ನಿಕಟಪೂರ್ವ ಅಧ್ಯಕ್ಷರು ಜಯಪ್ರಕಾಶ್, ನಿಕಟಪೂರ್ವ ಉಪಾಧ್ಯಕ್ಷರು ಶ್ರೀಮತಿ ಹರಿಣಾಕ್ಷಿ ಅಡ್ಯಂತಾಯ, ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು ಶ್ರೀಮತಿ ಪ್ರಮೀಳಾ, ಇಂಚಿತ್ತಿ ಪ್ರಮುಖರು ಲೇಸುಗದಿಗಿಳಿದ್ದಾರೆ. ಪ್ರೌಢಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಂಡೇರು. ಮುಖ್ಯ ಶಿಕ್ಷಕಿಯರು ಶ್ರೀಮತಿ ಸುರೇಖಾ ಜಯಪ್ರಕಾಶ್ ಸಭೆ ನೆತ್ಕೊಂಡರು. ಸಹ ಶಿಕ್ಷಕಿ ಶ್ರೀಮತಿ ಸಿನಿ ವಾರ್ಷಿಕ ವರದಿ ಮಂಡಿಸಾಯರು. ಸಹ ಶಿಕ್ಷಕಿ ಶ್ರೀಮತಿ ಸಪ್ನಾ ರಕ್ಷಕ ಶಿಕ್ಷಕ ಸಂಘದ ಹೊಸ ಅಧ್ಯಕ್ಷರು ಪದಾಧಿಕಾರಿಗಳ ವಿವರ ಕೊರಿಯರು. ಸಹ ಶಿಕ್ಷಕಿಯರು ಶ್ರೀಮತಿ ಲತಾ ಬೊಕ್ಕ, ಶ್ರೀಮತಿ ಹರಿಣಾಕ್ಷಿ ಪ್ರತಿಭಾ ಪುರಸ್ಕಾರದ ವಿದ್ಯಾರ್ಥಿಗಳ ವಿವರ ಕೊರಿಯರು. ಶ್ರೀಮತಿ ಸರಿತಾ ಸಭೆ ಸುಧಾರಿಕೆ ಮಂತೇರು. ಕುಮಾರಿ ಅಕ್ಷಿತಾ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ.
ಭಾರತೀಯ ಹೋಮಿಯೋಪತಿ ವೈದ್ಯರ ಸಂಘ ಕರ್ನಾಟಕ ಘಟಕದ ನೇತೃತ್ವದ ರಾಷ್ಟ್ರೀಯ ಹೋಮಿಯೋಪತಿ ಸಮ್ಮೇಳನ ಬೊಕ್ಕ ವೈಜ್ಞಾನಿಕ ವಿಚಾರ ಸಂಕಿರಣ ಕುಡ್ಲಾ ಹೋಮಿಯೋಕಾನ್ 2024 ಜೂನ್ 30 ಐತಾರ ಅತ್ತಾವರದ ಅವತಾರ್ ಕನ್ವೆನ್ಷನ್ ಹಾಲ್ ಅಟ್ಟನೆ ಮಲ್ತದ ಪಂಡಿತ್ ಇಂಡಿಯನ್ ಹೋಮಿಯೋಪತಿ ವೈದ್ಯರ ಸಂಘದ ಕರ್ನಾಟಕ ಘಟಕದ ಅಧ್ಯಕ್ಷರು ಡಾಕ್ಟರ್ ಪ್ರವೀಣ್ ರಾಜ್ ಆಲ್ವಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಭಾರತೀಯ ಹೋಮಿಯೋಪತಿ ವೈದ್ಯರ ಸಂಘ ಕರ್ನಾಟಕ ಘಟಕದ ಮುತಾಲಿಕೆಡಿ ರಾಷ್ಟ್ರೀಯ ಹೋಮಿಯೋಪತಿ ಸಮ್ಮೇಳನ ಬೊಕ್ಕ ವೈಜ್ಞಾನಿಕ ವಿಚಾರ ಸಂಕಿರಣ 30 ಐತಾರ ಕುಡ್ಲಾ ಹೋಮಿಯೋಕಾನ್ ಕನ್ವೆನ್ಷನ್ ಹಾಲ್ ನಡಪೆರ ಉಂಡು ಪಂಡದು ಸುದ್ದಿಗೋಷ್ಠಿಯಲ್ಲಿ ತೆರಿಪಾಯಿನ ಇಂಡಿಯನ್ ಹೋಮಿಯೋಪತಿ ವೈದ್ಯರ ಸಂಘದ ಕರ್ನಾಟಕ ಘಟಕದ ಅಧ್ಯಕ್ಷರು ಡಾಕ್ಟರ್ ಪ್ರವೀಣ್ ರಾಜ್ ಆಲ್ವಾ, ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಕಾರ್ಯಕ್ರಮದ ಉದ್ದೀಪನ ಮಲ್ಪೆರುಲ್ಲೆರು. ಆರೋಗ್ಯ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಆಯುಷ್ ಇಲಾಖೆ ಆಯುಕ್ತರು ಶ್ರೀನಿವಾಸುಲು ಕೆ, ಆಯುಷ್ ಇಲಾಖೆ ವಿಭಾಗದ ಉಪನಿರ್ದೇಶಕರು ಡಾಕ್ಟರ್ ಅಶ್ವಥ್ ನಾರಾಯಣ, ಆಲ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಟ್ರಸ್ಟಿ ವಿವೇಕ್ ಆಲ್ವಾ, ಎಫ್ಎಂಸಿಐದ ನಿಯೋಜಿತ ನಿರ್ದೇಶಕರು ವಂದನೀಯ ಪಾವಸ್ತಿನಿಯಲ್ ಲೋಬೋ, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಕಾರ್ಯಕ್ರಮದ ಪಾಲ್ಪಡೆಯಿರುಲ್ಲೆರು. ಅಂತಾರಾಷ್ಟ್ರೀಯ ಪುಗಡ್ತ್ಯದ ಡಾಕ್ಟರ್ ಪಿವಿ ವೆಂಕಟರಾಮನ್, ಡಾಕ್ಟರ್ ವಿನೀತ್ ಸಿದ್ಧಾರ್ಥನ್ ತಂಗ್ಲ ಅನುಭವವನ್ನು ಪಟ್ಟಿರುಲ್ಲೆರು ಪಂಡಿತ ತೆರಿಪಾಯರು. ಹೋಮಿಯೋಪತಿ ಔಷಧ ಪದ್ಧತಿಯಲ್ಲಿ ಹಲವಾರು ಕಾಯಿಲೆಗಳು ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ನಮಗೆ ಅದನ್ನು ಈಗ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾ ಉಂಟು. ಉದಾಹರಣೆಗೆ ನಾವು ಹೇಳಬೇಕಿದ್ರೆ ಈಗ ನೀವೆಲ್ಲ ನೋಡ್ತಿರ್ತೀರಿ ಕಿಡ್ನಿ ಕಾಯಿಲೆ ಅಂತ ಇರಲಿ. ನೀವು ನೋಡ್ತಾ ಇದ್ದಾಗ ಒಬ್ಬ ಮನುಷ್ಯ ಕಿಡ್ನಿ ಕಾಯಿಲೆ ಬಂತು ಅಂತ ಹೇಳಿದರೆ ಆಮೇಲೆ ಅವನು ಔಷಧಿಯಲ್ಲೇ ಮುಳುಗಿರ್ತಾನೆ. ಇಂಥ ಎಷ್ಟೋ ಕಾಯಿಲೆಗಳು ಇವರೆಲ್ಲ ಒಮ್ಮೆ ಔಷಧಿಗೆ ಬಿದ್ದ ಮೇಲೆ ಅಲ್ಲಿಂದ ಮತ್ತೆ ಹೊರಗೆ ಬರುವಂಥ ಯಾವುದೇ ಸಾಧ್ಯತೆಗಳಿಲ್ಲ. ಕೊನೆಗೆ ಅದರಲ್ಲೇ ಅವ್ರದ್ದು ಕೊನೆ ಕೂಡ ಆಗುವಂಥ ಒಂದು ಪರಿಸ್ಥಿತಿ. ಆದರೆ ಹೋಮಿಯೋಪತಿ ಮೂಲಕ ನಮಗೆ ಅದಕ್ಕೆ ಒಂದು ಹೊಸ ರೀತಿಯ ಆಶಾಭಾವನೆಯನ್ನು ನಮಗೆ ತೋರಿಸಲಿಕ್ಕೆ ಆಗ್ತಾ ಉಂಟು. ಅದನ್ನು ಜನರಿಗೆ ಹೇಳಬೇಕು ಅಂತ ಹೇಳುವಂಥದ್ದು ಕೂಡ ಒಂದು ಉದ್ದೇಶ. ಅದು ನಿಮ್ಮ ಮೂಲಕ ನಡೀಬೇಕಷ್ಟೆ. ಒಂದು ಈ ಘೋಷ ಉದ್ದೇಶ ಅದು ಕೂಡ. ಇದರಲ್ಲಿ ಬರುವಂಥ 2 ಹಿರಿಯ ವೈದ್ಯರು, ಒಬ್ಬರು ಚೆನ್ನೈಯಿಂದ ಬರ್ತಿದ್ದಾರೆ, ಇನ್ನೊಬ್ಬರು ಯುರೋಪಿಂದ. ಅವರಿಬ್ಬರು ಕೂಡ ಈಗ ನಾವು ಮಾತಾಡ್ತಿರೋದು ಅಡ್ವಾನ್ಸ್ಡ್ ಕೇಸ್, ತುಂಬ ಮುಂದುವರಿದ ಕಾಯಿಲೆಗಳನ್ನು ಹೋಮಿಯೋಪತಿಯಲ್ಲಿ ಯಾವ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡಿ ಗುಣಪಡಿಸೋದು, ಇಲ್ಲದ್ರೆ ಸಮರ್ಥವಾಗಿ ನಿಯಂತ್ರಿಸಬಹುದು ಅಂತ ಹೇಳುವಂಥದ್ದನ್ನು ಇವರು ನಮಗೆ ದಾಖಲೆ ಸಮೇತ ತೋರಿಸಲಿಕ್ಕಿದ್ದಾರೆ. ಇದಕ್ಕೆ ಬರುವ ಒಂದು ಸದಸ್ಯರ ಸಂಖ್ಯೆ ಸಾಧಾರಣ ಒಂದು 500ರಿಂದ 550 ಜನ ಅಖಿಲ ಭಾರತ ಮಟ್ಟದಲ್ಲಿ ಬರ್ತಾ ಇದ್ದಾರೆ. ಇದು ಒಂದು. ಇದನ್ನು ತೋರಿಸೋದು ಒಂದು ನಮ್ಮ ವೈದ್ಯರಿಗಾದರೆ, ಇನ್ನೊಂದು ಇದು ನಿಮ್ಮ ಮೂಲಕ ಎಲ್ಲಿಗೆ ಮುಟ್ಟಬೇಕು ಅಂತ ಹೇಳಿದರೆ ಜನಸಾಮಾನ್ಯರಿಗೆ. ಯಾಕಂದರೆ ಕರ್ನಾಟಕದಲ್ಲಿ ಇವತ್ತು ನಾವು ನೋಡೋದಿದ್ರೆ ಸರ್ಕಾರದಿಂದ ನಡೆಯುವಂಥ ಹೋಮಿಯೋಪತಿಗೆ ಸಂಬಂಧಿಸಿ ನಡೆಯುವಂಥ ಚಿಕಿತ್ಸಾಲಯಗಳಿರಲಿ, ಆಸ್ಪತ್ರೆಗಳಲ್ಲಿ ತುಂಬ ಕಡಿಮೆ. ಅದೇ ನಮ್ಮ ಕೇರಳ ಕರ್ನಾಟಕ ಹೋಲಿಕೆ ಮಾಡಿದರೆ, ಉದಾಹರಣೆ ನಮ್ಮಲ್ಲಿಗ ಒಂದು ರಾಜ್ಯದಲ್ಲಿ ಒಂದು ವರ್ಷಕ್ಕೆ 1000ದಷ್ಟು ಪದವೀಧರರು ಹೋಮಿಯೋಪತಿ ಪದವೀಧರರು ಹೊರಗೆ ಬರ್ತಾ ಇದ್ದಾರೆ. 17 ಕಾಲೇಜ್ ಉಂಟು, ಒಂದು ಗೌರ್ಮೆಂಟ್ ಕಾಲೇಜ್. ಅದೇ ಕೇರಳ ನಮಗಿಂತ ಸಾಧಾರಣ ಒಂದು ತುಂಬ ಚಿಕ್ಕ ರಾಜ್ಯ, ಒಂದು 1/8 ಪಾಲಿರ್ಬೋದು. ಅಲ್ಲಿ ಜನಸಂಖ್ಯೆ ನಮ್ಮದಿಂದ ಅರ್ಧದಷ್ಟು, ಅದು 3 ಕೋಟಿ, ಆದರೆ ನಮ್ಮದೊಂದು 6-6.5 ಕೋಟಿ. ಆದರೆ ಅಲ್ಲಿ 1000 ಹೋಮಿಯೋಪತಿ ಗೌರ್ಮೆಂಟ್ ಡಿಸ್ಪೆನ್ಸರಿ ಉಂಟು. ನಮ್ಮಲ್ಲಿರೋದು ಖಾಲಿ 80-82, ಅದರಲ್ಲಿ ಒಂದು 25-27 ಖಾಲಿ ವೈದ್ಯರಿಲ್ಲ. ಇದು ನಮ್ಮ ಸ್ಥಿತಿ. ಒಂದು 20 ಹೋಮಿಯೋಪತಿ 10 ಬೆಡೆಡ್ ಹಾಸ್ಪಿಟಲ್ ನಮ್ಮಲ್ಲಿದ್ದರೆ, ಕೇರಳದಲ್ಲಿ ಅದಿರೋದು 34. ಅಲ್ಲಿ ಸಪ್ರೇಟ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ, ಅದು ಈಗ ಆಲ್ ಇಂಡಿಯಾ ಲೆವೆಲಲ್ಲಿ ಭಾರಿ ಫೇಮಸ್ ಆಗ್ತಾ ಉಂಟು. ಕ್ಯಾನ್ಸರನ್ನು ಹೋಮಿಯೋಪತಿ ಮೂಲಕ ಮ್ಯಾನೇಜ್ ಮಾಡೋದು. ಅದೇ ರೀತಿ ಬಂಜೆತನವನ್ನು ಮ್ಯಾನೇಜ್ ಮಾಡುವಂಥ ಹೋಮಿಯೋಪತಿ ಅಲ್ಲಿ ಅತ್ಯಂತ ಯಶಸ್ವಿ ಕ್ಲಿನಿಕ್ಗಳು ಗೌರ್ಮೆಂಟ್ ಲೆವೆಲಲ್ಲಿ ನಡೀತಾ ಉಂಟು. ಅದಷ್ಟೇ ಅಲ್ಲ, ಅಲ್ಲಿ ಕೇರಳ ನೋಡಬೇಕಿದ್ರೆ ಅಲ್ಲಿ ಸಪ್ರೇಟ್ ಹೋಮಿಯೋಪತಿದ್ದೇ ಮ್ಯಾನುಫ್ಯಾಕ್ಚರ್ ಇದೊಂದು ಫ್ಯಾಕ್ಟ್ರಿ ಕೂಡ ಅವ್ರದ್ದೇ ಉಂಟು. ಅದು ಇಡೀ ಸೌತ್ ಇಂಡಿಯಾಕ್ಕೆ ಅಲ್ಲಿಂದಲೇ ಸಪ್ಲೈ ನಡೀತಾ ಉಂಟು. ನಮ್ಮಲ್ಲಿ ಕೂಡ ಸರ್ಕಾರಿ ಚಿಕಿತ್ಸಾಲಯಕ್ಕೆ ಅಲ್ಲಿಂದಲೇ ಬರೋದು. ನಮ್ಮಲ್ಲಿ ಇಷ್ಟೆಲ್ಲ ನಮ್ಮ ಹತ್ರ ಒಂದು ರಾಜ್ಯದಲ್ಲಿದ್ದರೆ ನಮ್ಮಲ್ಲಿ ಅದೆಲ್ಲ ಇಲ್ಲ. ಐಎಚ್ಎಂಎ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪ್ರವೀಣ್ ಕುಮಾರ್ ರೈ, ಐಎಚ್ಎಂಎ ರಾಷ್ಟ್ರೀಯ ಕಾರ್ಯದರ್ಶಿ ಡಾಕ್ಟರ್ ಅವಿನಾಶ್ ಬಿಎಸ್, ಡಾಕ್ಟರ್ ತ್ರಿವೇಣಿ ಬಂಗೇರ ಸುದ್ದಿಗೋಷ್ಠಿಯಲ್ಲಿ ಒಟ್ಟಿಗೆ ಇದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕುಡ್ಲಾ ಪತ್ರಿಕಾ ಭವನಡೆ ಶುಕ್ರವಾರ ಅಟ್ಟನೆ ಮಲ್ತಿನ ಮಾಧ್ಯಮ ಸಂವಾದಡೆ ಪುಗಡ್ತಿದ ಮೂಲೆ ತಜ್ಞರು ಡಾಕ್ಟರ್ ಶಾಂತಾರಾಮ್ ಶೆಟ್ರ್
ಪಾಲ್ಪಡೆದು ಅಪಘಾತ ಕೃತಕ ಅಂಗಾಂಗ ವಿತರಣೆದ ಬಗೆಟ್ ಪುಲಬು ಕೊರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿರ್ದು ಕುಡ್ಲ ಪ್ರೆಸ್ ಕ್ಲಬ್ ಅಟನೆ ಮಲ್ತಿನ ಮಾಧ್ಯಮ ಸಂವಾದಡ್ ಗೌರವ ಅತಿಥಿಯಾದ ಪುಗರ್ದ ಮೂಳೆ ತಜ್ಞರು ವೆಲ್ಲಾಕ್ ಆಸ್ಪತ್ರೆದ ಲಯನ್ಸ್ ಲಿಂಬ್ ಸೆಂಟರ್ದ ನಿರ್ದೇಶಕರು ಡಾಕ್ಟರ್ ಶಾಂತಾರಾಮ್ ಶೆಟ್ರು ಪಾಲ್ಪಡೆದು ಕೃತಕ ಅಂಗಾಂಗ ವಿತರಣೆದ ಬಗೆಟ್ ಪೊಲವು ಕೊರಿಯರು. ದೊಡ್ಡ ಸೌಲಭ್ಯ ಇದೇ ಕಾಲಿಗೆ ಇದು ಬಹಳ ಲೈಟ್ ಆಗಿರ್ತದೆ. ಆದರೆ ಇದಕ್ಕೆ ಬೇಕಾದ ಈಗ ಕೃತಕ ಅಂಗ ಎಷ್ಟು ಮುಂದುವರೆದಿದೆ ಅಂದರೆ ಕಾಲು ಸಾಧಾರಣ, ಇದು ಪಾದ ಅದೇ ಸಾಧಾರಣ ಸ್ಯಾಟ್ ಫುಟ್ ಅಥವಾ ಜೈಪುರ್ ಫುಟ್ ಅಂತ ಹೇಳ್ತೇವೆ ನಾವು. ಇದೆಲ್ಲ ಇದು ಸಾಕೆಟ್ ಹಾಕುವಂಥ ಸಾಕೆಟ್ ಇದಕ್ಕೆ ಬೇಕಾದದ್ದು. ನಿಮ್ಗೆ ಗೊತ್ತಿರ್ಬೋದು ಉಸಿಯಾನ್ ಬೋಲ್ಟ್, ನಾನು ಆ ದಿವಸ ಹೇಳ್ತಿದ್ದೆ. ಉಸಿಯಾನ್ ಬೋಲ್ಟ್ ಎಲ್ಲರಿಗೂ ನಿಮ್ಗೆ ಗೊತ್ತಿದೆ. 100 ಮೀಟರ್ಸ್ ಡ್ಯಾಶ್ ಜಗತ್ತಿನಲ್ಲಿ 9.58 ಸೆಕೆಂಡ್ನಲ್ಲಿ ಓಡಿದವ. 4 ಒಲಿಂಪಿಕ್ ಮೆಡಲನ್ನು ಒಂದೇ ವರ್ಷದಲ್ಲಿ ಒಂದೇ ಒಲಿಂಪಿಕ್ ಇದರಲ್ಲಿ ಪಡೆದವ. ಆದರೆ ಕೃತಕ ಅಂಗವನ್ನು ಹಾಕಿ ಸೌತ್ ಆಫ್ರಿಕಾದ ಆಸ್ಕರ್ ಪೆಸ್ಟೋರಿಸ್ 11 ಸೆಕೆಂಡ್ನಲ್ಲಿ ಓಡಿದ. ಒಂದೇ ಸೆಕೆಂಡ್ನ ಅಂತರದಲ್ಲಿ ಕಾಲನ್ನು ಹಾಕಿ. ಅಪಘಾತದ ಅಂಗಾಂಗ ಊನತೆಲು ಹೆಚ್ಚಾವುದುಂಡು. ಅಂಚಾದು ಅಪಘಾತದ ಬಗೆಟ್ ಜನಕ್ಲೆಗ್ ಜಾಗೃತಿ ಮೂಡಿಸಾವುನ ಅಗತ್ಯ ಉಂಡು. ರಾತ್ರದ ಪೊರ್ತುಡು ಆಪುನ ಅಪಘಾತಲು ಕುಡಿತದ ಕಾರಣಡು ಆಪುಂಡು. ಅಪಘಾತ ಬೊಕ್ಕ ಬೇತೆ ಬೇತೆ ಕಾರಣಡು ಅಂಗ ಊನತೆ ಒಳಗಾಯಿನಕ್ಲೆಗ್ ವೆಲ್ಲಾಕ್ ಆಸ್ಪತ್ರೆದ ಲಯನ್ಸ್ ಲಿಂಬ್ ಸೆಂಟರ್ ವತಿರ್ದು ಕರಿ 5 ವರ್ಷಡು ಒಟ್ಟು 84,000 ಕೃತಕ ಕಾರು ಸೇರ್ನಂಚ ಬೇತೆ ಬೇತೆ ಕೃತಕ ಅಂಗಾಂಗ ವಿತರಣೆ ಮಾಡ್ತದ. ಇನ್ನಿಟ್ಟು 80% ಜನಕ್ಲೆಗ್ ಸಂಘ ಸಂಸ್ಥೆ ದಾನಿಲಿನ ಸಹಕಾರಡ್ ಪೂರ್ತಿ ಉಚಿತ ಸೌಲಭ್ಯ ಒದಗಾದ ಪಂಡದು ಡಾಕ್ಟರ್ ಶಾಂತಾರಾಮ್ ಶೆಟ್ರು ತೆರಿಪಾಯರು. ಮುಂದೆ ಹೆಸರಲ್ಲೇ ದುರದೃಷ್ಟವಶಾತ್ ಇದು ಆಕ್ಸಿಡೆಂಟ್, ಹೈಯೆಸ್ಟ್ ನಂಬರ್ ಆಫ್ ಆಕ್ಸಿಡೆಂಟ್. ನಾವಿಲ್ಲಿ ಕೂತ್ಕೊಂಡಾಗ 4 ಮಿನಿಟಿಗೆ ಒಬ್ಬ ಆಕ್ಸಿಡೆಂಟಿಂದ ಮರಣವಾಗ್ತಾ ಇದ್ದಾರೆ. ಸಾಧಾರಣ 15 ಜನ 1 ಮಿನಿಟಿಗೆ ಆಕ್ಸಿಡೆಂಟಿಗೆ ತುತ್ತಾಗ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲ ಮನಗೊಂಡು ಕಾಲು ಜಗ್ಗಿ ಹೋಗಿ ಅದನ್ನು ಸರಿ ಮಾಡಲಿಕ್ಕೆ ಆಗುತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕೃತಕಾಂಗವನ್ನು ಇಟ್ಟುಕೊಂಡು ಅವರು ನಾರ್ಮಲ್ ಜೀವನವನ್ನು ನಡೆಸ್ಬೋದು. ಆದರೆ ಅದೇ ಮಾತಿನಲ್ಲಿ ಅದು ಬಹಳ ಬೇಜಾರಾಗ್ತದೆ ಕೆಲಸಕ್ಕೆ ಹೇಳುವಾಗ. ಸಂಸ್ಥೆಯವರು ಕೊಡ್ತಾರೆ, MRPLನವರು ಕೊಡ್ತಾರೆ, ಮಾರ್ವಾಡಿ ಸೊಸೈಟಿಯವರು ಕೊಡ್ತಾರೆ, ಕೃತಕಾಂಗಗಳನ್ನು ಇದು ಕೊಡ್ತಾರೆ, ಧರ್ಮಾರ್ಥವಾಗಿ ಕೊಡ್ತಾರೆ. ಆದರೆ ಕೆಲವು ಸರ್ತಿ ಯಾಕೆ ಭಾಳ ಬೇಸರವಾಗ್ತದೆ ಅಂದರೆ, ಒಬ್ಬ ವ್ಯಕ್ತಿ MRPLನಲ್ಲೂ ತಗೊಳ್ತಾನೆ, ಲಯನ್ಸ್ ಕ್ಲಬ್ನಲ್ಲೂ ತಗೊಳ್ತಾನೆ, ಹೋಗಿದ್ದ ಮಾರ್ವಾಡಿ ಅಸೋಸಿಯೇಷನ್ನಲ್ಲೂ ತಗೊಳ್ತಾನೆ. 4ನೇದಾಗಿ ಅದನ್ನು ಉಪಯೋಗಿಸುವುದೂ ಇಲ್ಲ, ಕ್ರಚಸ್ನಲ್ಲೇ ನಡೀತಾನೆ. ಅಂದರೆ ಅವನಿಗೆ ಬೇರೆ ಇದೆ. ಹಾಗಾಗಿ ನಾವೆಲ್ಲರೂ ಒಟ್ಟುಗೂಡಿ ಇವರನ್ನು ದೇಶದ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಬೇಕು. ನಾನು ಯಾವಾಗಲೂ ಈ ಕಥೆಯನ್ನು ಹೇಳ್ತಾ ಇದ್ದೇನೆ. ಈ ಪೊರ್ತು ಪ್ರೆಸ್ ಕ್ಲಬ್ ಬೊಕ್ಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿರ್ದು ಡಾಕ್ಟರ್ ಶಾಂತಾರಾಮ್ ಶೆಟ್ರಿಗೆ ಅಭಿನಂದನೆ ಸಂದಾಯರು. ವರ್ಷಡು 2 ಜನ ಅರ್ಹ ವ್ಯಕ್ತಿಲೆಗ್ ಕೃತಕ ಕಾರು ಒದಗಾಯರೆ ಕುಡ್ಲ ಪ್ರೆಸ್ ಕ್ಲಬ್ ವತಿರ್ದು ಸಗಾಯ ಒದಗಾವ ಪಂಡದು ಪ್ರೆಸ್ ಕ್ಲಬ್ ಅಧ್ಯಕ್ಷರು PB ಹರೀಶ್ ರೈ ತೆರಿಪಾಯರು. 1,000 ಮಂದಿಯನ್ನ ನಿಲ್ಲಿಸಿದ್ರಲ್ಲಿ ಒಬ್ಬರಾದ್ರೂ ಶಾಂತಾರಾಮ್ ಶೆಟ್ಟರಿಂದ ಟ್ರೀಟ್ಮೆಂಟ್ ತಗೊಂಡಿದ್ದೀವಿ. ಇದರೊಳಗೆ ಈಗ ಅವರು ಮಂಜುನಾಥ್ ಸರ್ ಹೇಳಿದ್ರು, ರವಿಯಣ್ಣ ನಾವು 3 ಮಂದಿ ಇಲ್ಲೇ ಇದ್ದೇವೆ. ಅವರಿಗೆ ನಾವು ಗೌರವ ಪಡ್ಕೊಂಡು ಸಹ ಬೇಡ ಅಂತ ಹೇಳಿದ್ರು. ನಾನು ಅಧ್ಯಕ್ಷರು ಕೂಡ ಅನುಮತಿ ತಗೊಂಡು ನಮ್ಮ ಪದಾಧಿಕಾರಿಗಳ ತಗೊಂಡು ನಮ್ಗೆ ಗೊತ್ತಿಲ್ಲ ಒಂದು ವರ್ಷದಲ್ಲಿ ಎಷ್ಟು ಡಿಮಾಂಡ್ ಇದೆ ಅಂತ ಈ ಕೃತಕ ಕಾಲುಗಳನ್ನ ಬಯಸಿ ಬರ್ತಾ ಇದ್ದಾರೆ. ಆದ್ರೆ ಕನಿಷ್ಠ ವರ್ಷದಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೆ ನಮ್ಮ ಪ್ರೆಸ್ ಕ್ಲಬ್ನ ವತಿಯಿಂದ ನಮ್ಮ ಸಂಘದ ವತಿಯಿಂದ ಲಯನ್ಸ್ ಕ್ಲಬ್ನವರು ಯಾರು ನಮ್ಮನ್ನು ಕಾಂಟ್ಯಾಕ್ಟ್ ಆದರೆ ಕನಿಷ್ಠ ನಾವು 2 ಮಂದಿಗೆ ನಮ್ಮ ಇಲ್ಲಿಂದ ಮಾಡ್ತೇವೆ. ಇದು ಶಾಂತಾರಾಮ್ ಗೌರವ ಅಂತ ನಾವು ಕಾರ್ಯಕ್ರಮ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ನಾಯಕ್ ಇಂದಾಜೆ ಗುರ್ಕಾರ್ಯವಹಿಸುತ್ತಿದ್ದರು. ವೆಲ್ಲಾಕ್ ಆಸ್ಪತ್ರೆ ಲಯನ್ಸ್ ಲಿಂಬ್ ಸೆಂಟರ್ದ ಕೋಶಾಧಿಕಾರಿ ಡಾಕ್ಟರ್ KR ಕಾಮತ್, ವ್ಯವಸ್ಥಾಪಕರು ಸುರೇಶ್ ಶೆಟ್ಟಿ, ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ಕಾರ್ಯಕ್ರಮದ ಮುತಾಲಗಿಡಿದ್ದರು.
ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್ ಸಭೆಸ್ತಾರಿಗೆ ಮಂಗ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಯ ಕುಲಾಲ ಸಂಘದ ಮಾಜಿ ಅಧ್ಯಕ್ಷರು ಸಂಘದ ಹೊಸ ಕುಲಾಲ ಭವನ ನಿರ್ಮಾಣಡ್ಲ ಗುರುತರ ಬೇಲೆನು ಮಲ್ತಿನ 75 ವರ್ಷ ಪ್ರಾಯದ ದೇವಪ್ಪ ಕುಲಾಲ್ ಶುಕ್ರವಾರ ರಾತ್ರಿ ದೇವರನ ಪಾದ ಸೇರಿದರು. ಅಂಬಿಕಾ ರೋಡ್ ನಿವಾಸಿ 75 ವರ್ಷ ಪ್ರಾಯದ ದೇವಪ್ಪ ಅಂಬಿಕಾ ರೋಡ್ ಶುಕ್ರವಾರ ರಾತ್ರಿ ವಿಧಿವಶರಾದರು. ಕೊಲ್ಯ ಕುಲಾಲ ಸಂಘದ ಮಾಜಿ ಅಧ್ಯಕ್ಷರಾದ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಸೇವೆ ಸಂದಾಯಿನ ದೇವಪ್ಪೇರು ಕುಲಾಲ ಭವನದ ನಿರ್ಮಾಣಡ್ಲ ಗುರುತರ ಜವಾಬ್ದಾರಿಯನ್ನು ವಹಿಸುತ್ತಿದ್ದರು. ಬೊಡೆದಿ ಶ್ರೀಮತಿ ಹೇಮಾವತಿ ಮುಜಿ ಜೋಕ್ಲು ಐನು ಪುಳ್ಳಿಯಲ್ಲೂ ಸೇರ್ನಂಚ ಅಪಾರ ಬಳಗನ ಅಗಲ್ದೇರು. ಶುಕ್ರವಾರ ಕಾಂಡೆ ಚೆಂಬುಗುಡ್ಡೆ ಹಿಂದೂ ರುದ್ರಭೂಮಿಡು ಅರೆನ ಅಂತ್ಯ ವಿಧಿಗಳು ನಡೆದಲು. ದೇವಪರನ ನಿಧನಗ ಶಾಸಕರು ಸ್ಪೀಕರ್ ಯುಟಿ ಖಾದರ್ ಸೇರ್ನಂಚ ಪ್ರಮುಖರು ಗಣ್ಯರು ಕೊಲ್ಯ ಕುಲಾಲ ಸಂಘದ ಅಧ್ಯಕ್ಷರು ಭಾಸ್ಕರ್ ಕುತ್ತಾರ್ ಪದಾಧಿಕಾರಿಗಳು ಸಂತಾಪನ್ ಸೂಚಿಸಿದರು. ಬಿಜೆಪಿ ಕುಡ್ಲ ದಕ್ಷಿಣ ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಬುಕ್ಕ ಆಡಳಿತ ವೈಫಲ್ಯದ ವಿರುದ್ಧ ಪ್ರತಿಭಟನೆ ಕುಡ್ಲ ಮಿನಿ ವಿಧಾನಸೌಧದ ಎದುರು ಶುಕ್ರವಾರ ನಡೆಯಿತು. ಬಿಜೆಪಿ ಕುಡ್ಲ ದಕ್ಷಿಣ ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಬುಕ್ಕ ಆಡಳಿತ ವೈಫಲ್ಯ ವಿರೋಧಿಸಾದ ಕುಡ್ಲ ಮಿನಿ ವಿಧಾನಸೌಧದ ಎದುರು ಶುಕ್ರವಾರ ಪ್ರತಿಭಟನೆ ನಡೆಪಾಯಿರು. ಪ್ರತಿಭಟನೆಡು ಪಾಲ್ಪಡಿನ ಶಾಸಕರು ವೇದವ್ಯಾಸ್ ಕಾಮತ್ ರಾಜ್ಯದ ದಿನದ ದಿನಕ್ಕೆ ಭ್ರಷ್ಟಾಚಾರ ತಾಂಡವ ಮಲ್ತೊಂದುಂಡು. ಪೆಟ್ರೋಲ್ ಪೇರ್ ಇಂಚಿತ್ತಿ ದಿನೋಪಯೋಗಿ ವಸ್ತುಲೆದ ಬೆಲೆ ಜಾಸ್ತಿ ಆದಿತ್ತದು ಜನಸಾಮಾನ್ಯರು ಬದುಕೆರೆ ಭಂಗ ಬರಡಾತನು ಪಂಡದು ತೆರಪಾಯಿರು. ಪರಿಶಿಷ್ಟ ಜಾತಿಯ ಪಂಗಡದ ಜನರಿಗೆ ನ್ಯಾಯ ಕೊಡುವಂತಹ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಗೌರವಾನ್ವಿತ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬೀದಿಗಿಳಿದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಮಾಡ್ತಾ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದೆ. ಇವತ್ತು ರಾಜ್ಯದಲ್ಲಿ
ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 13-14 ತಿಂಗಳಾಯಿತು. ಇವತ್ತು ಬಹಳ ದುಃಖ ಆಗ್ತಾ ಇದೆ. 14 ತಿಂಗಳಲ್ಲಿ ಮಾಡಿದಂತ ಸಾಧನೆಗಳೇನು, ಕೊಟ್ಟಂತ ಅನುದಾನಗಳೇನು, ಮಾಡಿದಂತ ಭ್ರಷ್ಟಾಚಾರಗಳೆಷ್ಟು, ಇದು ಎಲ್ಲ ಲೆಕ್ಕಾಚಾರವನ್ನ ಜನರು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಇವತ್ತು ನಿನ್ನೆ ಒಂದು ಟಿವಿ ಚಾನೆಲ್ನಲ್ಲಿ ಮನೆಗಳಿಗೆ ಹೋಗಿ ಜನರ ಹತ್ರ ಅಭಿಪ್ರಾಯವನ್ನು ಕೇಳುವಾಗ ಜನರು ತಲೆಯನ್ನ ಓಡ್ಕೊಂಡು ಹೇಳ್ತಾ ಇದ್ದಾರೆ, ಇವತ್ತು ಯಾಕಾದ್ರೂ ಕಾಂಗ್ರೆಸ್ ಸರ್ಕಾರಿಗೆ ಮತವನ್ನ ಕೊಟ್ಟೆ ಅಂತ ಹೇಳುವಂಥದ್ದು ಕೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಭ್ರಷ್ಟಾಚಾರಕ್ಕೆ ಪೂರ್ಣ ಪ್ರಮಾಣದಲ್ಲಿ ಮುಖ್ಯಮಂತ್ರಿಗಳೇ ನೇತೃತ್ವವನ್ನು ವಹಿಸಿಕೊಂಡಂತದ್ದೇ. ಇವತ್ತು ವಾಲ್ಮೀಕಿ ನಿಗಮದಲ್ಲಿರುವಂತಹ ಹಣವನ್ನ 187 ಕೋಟಿ ರೂಪಾಯಿಯನ್ನ ಸಂಪೂರ್ಣವಾಗಿ ನುಂಗಿದ್ದು ಅದು ಯಾರ ಜೇಬಿಗೆ ಹೋಗಿದೆ? ಒಂದು ಕಡೆಗಳಲ್ಲಿ 700ಕ್ಕೂ 800 ಜನರ ಹೈದರಾಬಾದ್ ಮತ್ತು ತೆಲಂಗಾಣದ ಕಾಂಗ್ರೆಸ್ ಕಾರ್ಯಕರ್ತರ ಅಕೌಂಟ್ಗೆ ಹಾಕಿದ್ದನ್ನ ಎಲ್ಲೋ ಒಂದು ಕಡೆ ಉಲ್ಲೇಖ ಆಗ್ತಾ ಇದೆ. ಇನ್ನೊಂದು ಕಡೆಗಳಲ್ಲಿ ಸುಳ್ಳು ಪ್ರಚಾರವನ್ನ ಮಾಡಿದ್ರೆ ಇವತ್ತು 187 ಕೋಟಿ ಹಣವನ್ನ ಸಂಪೂರ್ಣವಾಗಿ 187 ಕೋಟಿಗೆ 187 ಕೋಟಿ ನುಂಗಿದ್ದೀರಾ. ಎಷ್ಟು ಪರ್ಸೆಂಟ್ ಸರ್ಕಾರ ಸ್ವಾಮಿ ನಿಮ್ದು? 100ಕ್ಕೆ 100% ಹಣವನ್ನ ನುಂಗಿದ್ದೀರಾ. ಇಂಥ ನುಂಗಿದಂತ ಸರ್ಕಾರ ನಮ್ಗೆ ಬೇಕಾ? ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಪಾತ್ರರೊಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬತ್ತಿಬೊಕ್ಕ ರಾಜ್ಯದ ಅರಾಜಕತೆ ಸೃಷ್ಟಿಯಾತಂಡು. ವಾಲ್ಮೀಕಿ ನಿಗಮದ ಮೂಲಕ ಸವಲತ್ತುಲೆಗೆ ಕೊರ್ಪುನ ಕಾಸು ಅಕ್ರಮವಾದ ವರ್ಗಾವಣೆ ಮಲ್ತಿನ ತಾತ್ರ ಅಧಿಕಾರಿ ಆತ್ಮಹತ್ಯೆ ಮಲ್ತಿದ್ದರು. 187 ಕೋಟಿ ರೂಪಾಯಿ ಅಕ್ರಮ ವರ್ಗಾವಣೆ ಆತಿನವು ಗಂಭೀರ ವಿಷಯ ಪಂಡಿತ ತಿಳಿಪಾಯಿರು. ವಿಶೇಷವಾಗಿ ಈ ಒಂದು ಪ್ರಕರಣದಲ್ಲಿ ಆ ಒಂದು ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆ ಸರ್ಕಾರ ಮಾಡುವಂತ ಒಂದು ಆತ್ಮಹತ್ಯೆ ಸರ್ಕಾರವನ್ನ ನಾವು ನೋಡುವಂತ ಪರಿಣಾಮ ಇವತ್ತಾಗಿದೆ. ಇವತ್ತು ಸರ್ಕಾರ ನಡೆಸುವಲ್ಲಿ ಸಂಪೂರ್ಣವಾಗಿ ವೈಫಲ್ಯ ಆಗಿದ್ದಾರೆ. 187 ಕೋಟಿಯನ್ನ ಯಾವ ಕಾರಣಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅದನ್ನು ಯಾಕೆ ವಾಪಸ್ ತಕ್ಕೊಳ್ಳಿಲ್ಲ? ಅಭಿವೃದ್ಧಿ ಕೆಲಸದ ಹಿನ್ನೆಲೆಯಲ್ಲಿ ನಮ್ಮ ಪಕ್ಕದ ರಾಜ್ಯಕ್ಕೆ ಆ ಹಣವನ್ನು ಟ್ರಾನ್ಸ್ಫರ್ ಮಾಡುವಂತ ಅವಶ್ಯಕತೆ ಏನು? ಇದೆಲ್ಲ ಸಂಗತಿಗಳನ್ನು ಮುಚ್ಚಿಟ್ಟುಕೊಂಡು ನೇರವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನೇರವಾಗಿ ಈ ಒಂದು ಭ್ರಷ್ಟಾಚಾರಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡುವುದರ ಮುಖಾಂತರ ಇವತ್ತು ರಾಜ್ಯದಲ್ಲಿ ಆಡಳಿತವನ್ನು ಸುಗಮವಾಗಿ ಮಾಡದೆ ಜನವಿರೋಧಿ ನೀತಿಯನ್ನು ಅನುಸರಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಇವತ್ತು ನಾವು ಬೇರೆ ಬೇರೆ ರೀತಿಯ ಇಡೀ ರಾಜ್ಯದಲ್ಲಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡುವುದು ಅನಿವಾರ್ಯವಾಗಿದೆ. ಇವತ್ತು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರಿದ್ದಾರೆ ಇಲ್ಲಿ. ಇವತ್ತು ಮಕ್ಕಳ ವಿರೋಧಿ ಸರ್ಕಾರ ಆಗಿದೆ. ಮಕ್ಕಳಿಗೆ ಕುಡಿಯುವಂತ ಹಾಲಿನ ದರವನ್ನು ಏರಿಸುವುದರ ಮುಖಾಂತರ ಮಕ್ಕಳ ಹೊಟ್ಟೆಗೂ ಕೂಡ ಒಡೆಯುವಂತ ಈ ಒಂದು ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ. ಬೆಳಿಗ್ಗೆ ಎದ್ರೆ ಟಿವಿಯಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಟಿವಿಯಲ್ಲಿ ನೋಡಿದ್ರೆ ಯಾವುದೇ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕಾಣ್ತೇವಲ್ಲ. ಈ ರಾಜ್ಯದಲ್ಲಿ ಈ ಅರಾಜಕತೆ ಮಾಡುವಂತ ಕಾಂಗ್ರೆಸ್ನ ಬೇರೆ ಬೇರೆ ನೀತಿಯನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು DCM, CM ಇನ್ನಿತರ ಬೇರೆ ಬೇರೆ ಚರ್ಚೆಗಳ ಬಗ್ಗೆ ಇವತ್ತು ಚರ್ಚೆ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಜನರಿಗೆ ಯಾವ ರೀತಿ ಒಳ್ಳೆಯ ರೀತಿ ಆಡಳಿತ ನೀಡುವುದು ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಇವತ್ತು ವಾಲ್ಮೀಕಿ ನಿಗಮದ ಮುಖಾಂತರ ಇವತ್ತು ಏನು ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ, ಇದನ್ನು ತನಿಖೆ ಮಾಡುವುದರ ಮುಖಾಂತರ ಇದಕ್ಕೆ ಸಂಬಂಧಪಟ್ಟ ನಾಗೇಂದ್ರ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಶಾಸಕಿ ಭಾಗೀರಥಿ ಮುರುಳಯ್ಯ ಬೊಕ್ಕ ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯ್ಕ್ ಈ ಪೊರ್ತುಡು ಪಾತೇರಿಯರು. ವಿಧಾನ ಪರಿಷತ್ ಮಾಜಿ ಸದಸ್ಯರು ಕೆ ಮೋನಪ್ಪ ಭಂಡಾರಿ, ಉಪಮೇಯರ್ ಸುನೀತಾ, ಪ್ರಮುಖರು ಹರಿಕೃಷ್ಣ ಬಂಟ್ವಾಲ, ಪ್ರೇಮಾನಂದ ಶೆಟ್ಟಿ, ಸಂತೋಷ್ ಕುಮಾರ್ ಬೋಲಿಯಾರ್, ಕಿಶೋರ್ ಕುಮಾರ್, ಪೂರ್ಣಿಮಾ, ಹರೀಶ್ ಬಿಜತ್ರೆ, ಜಗನ್ನಾಥ್, ದಿನೇಶ್ ಅಮ್ಟೂರು ಪ್ರತಿಭಟನೆಗೆ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. 14 ಜನಕ್ಕೊನ್ನ 14 ವಿಷಯನ್ನು ಒಂದೇ ಪೊರ್ತೊಡು ತೋದು ಕೇಂದ್ರ ಗೇನು ಕೊಡ್ದು ನೆಂಪು ಶಕ್ತಿಡು ದಾಖಲಿಸಾದು ಪ್ರದರ್ಶನ ಕೊರ್ಪುನ ಷೋಡಶವಾದ ನಡು ಕುಡ್ಲ ಸ್ವರೂಪ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿ ಅನ್ವೇಷ್ ಅಂಬೇಕಲ್ಲು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಹೊಸ ದಾಖಲೆಯನ್ನು ಬರೆತಿರು ಪಂಡದು ಕುಡ್ಲ ಸ್ವರೂಪ ಅಧ್ಯಯನ ಕೇಂದ್ರದ ನಿರ್ದೇಶಕರು ಗೋಪಾಲ್ಕರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ತನ್ನ ಜಾಸ್ತಿ ನೆಂಪು ಶಕ್ತಿರ್ದು ಕುಡ್ಲ ಸ್ವರೂಪ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿ ಅನ್ವೇಷ್ ಅಂಬೇಕಲ್ಲು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಡ್ ಹೊಸ ದಾಖಲೆಯನ್ನು ಬರೆದಿರು ಪಂಡದ ಸುದ್ದಿಗೋಷ್ಠಿ ತೆರಿಪಾಯಿನ ಕುಡ್ಲ ಸ್ವರೂಪ ಅಧ್ಯಯನ ಕೇಂದ್ರದ ನಿರ್ದೇಶಕರು ಗೋಪಡ್ಕರ್ 14 ಜನ ಕೊರ್ನ 14 ವಿಷಯలను ಒಂಜೇ ಪೊರ್ತುಡು ತೂದು ಕೇಂದು ಗೇನು ಕೊರ್ದು ನೆಂಪು ಶಕ್ತಿಡಿದ ದಾಖಲೆನ ಮಲ್ತಿನ ಅನ್ವೇಷ್ ಬಂಟ್ವಾಳ ಮೆಲ್ಕಾರ್ದ ಇಂಜಿನಿಯರ್ ಮಧುಸೂದನ್ ಅಂಬೇಕಲ್ಲು ಬೊಕ್ಕ ಶಿಕ್ಷಕಿ ತೇಜಸ್ವಿ ಅಂಬೇಕಲ್ಲೂರೆನ ಮಗೆ ಆದಿತ್ತದು ಸ್ವರೂಪ ಅಧ್ಯಯನ ಕೇಂದ್ರಡು ಒರ್ಮನೆ ತರಗತಿಡು ಓದೊಂದುಲ್ಲೇರು ಪಂಡದು ತೆರಿಪಾಯರು. ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅವರು ಝೀರೋ ಸ್ಕೂಲಲ್ಲಿ ರಿಜೆಕ್ಟ್ ಅವರು, ಅವ್ರಿಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬರಲ್ಲ. ಆದರೆ ಅವರು ನಮ್ಮಲ್ಲಿಂದ ಹೋದಾಗ 89% ಮಾರ್ಕ್ಸ್ ತಗೊಂಡ್ರು. ಅದು ಸಣ್ಣ ವಿಚಾರ, ನನಗೆ ಅದು ಮಾರ್ಕ್ಸ್ ತಗೊಳ್ಳೋದು ಬಹಳ ಸಿಲ್ಲಿ ವಿಚಾರ, ಸಣ್ಣ ವಿಷಯ. ಈಗ ಉದಾಹರಣೆಗೆ 8ನೇ ತರಗತಿಯ ಒಬ್ಬ ವಿದ್ಯಾರ್ಥಿ, ಇವನೀಗ ಈ ವರ್ಷ 9ನೇ ಕ್ಲಾಸಿನ ಪೋರ್ಷನ್ ಮುಗಿಸ್ಕೊಂಡು 10ನೇ ಕ್ಲಾಸ್ ಇದಕ್ಕೆ ವರ್ಲ್ಡ್ ರೆಕಾರ್ಡ್ ಮಾಡ್ತಾನೆ. 8ನೇ ಕ್ಲಾಸಿನ ಒಬ್ಬ ವಿದ್ಯಾರ್ಥಿಯು ಈ ವರ್ಷ 10ನೇ ಕ್ಲಾಸಿನ ಪೋರ್ಷನ್ ಮುಗಿಸ್ಕೊಂಡು 8, 9 ಮುಗಿಸ್ಕೊಂಡು 10ನೇ ಕ್ಲಾಸ್. ಉಳಿದಂತೆ ಸಾಧನೆ ಬಹಳ ಇದೆ ಬೇರೆ ಮಾಡಲಿಕ್ಕೆ. ನಾವು ಅದನ್ನು 7ನೇ ಕ್ಲಾಸಿನವರಿಗೆ ತೋರಿಸ್ಕೊಡ್ತೇವೆ. 10ನೇ ಕ್ಲಾಸಿನ ಹೋಗುವಷ್ಟರಲ್ಲಿ ನೀವು 7ನೇ ಕ್ಲಾಸಿನ ಪೋರ್ಷನ್ ಅನ್ನ ಟೀಚರ್ಸ್ ಕಲಿಯದೆ ಅವರಿಗೆ ಪೂರ್ತಿ ನೆನಪಿಟ್ಟುಕೊಳ್ಳುವ ದಾರಿಯನ್ನು ತೋರಿಸ್ತೇವೆ. ಇಡೀ ವರ್ಷ ಪಾಠ ಮಾಡಿ 10 ಅವರಿಗೆ ಪೋರ್ಷನ್ ಮುಗಿಸ್ಲಿಕ್ಕೆ ಆಗದೆ ಒದ್ದಾಡಬೇಕಾದಿಲ್ಲ. ವಿಜ್ಞಾನಿಗಳ ಜೊತೆ ಇದ್ರೆ ವಿಜ್ಞಾನಿಗಳಾಗ್ತಾರೆ, ಸಾಧಕರ ಜೊತೆ ಸಾಧಕರು, ಸಂಶೋಧಕರ ಜೊತೆ ಅವ್ರು ಯಾರ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ಪೋರ್ಷನ್ ಮುಗಿಸುವವರ ಜೊತೆ ಇದ್ದಾಗ ಮಕ್ಕಳಿಗೆ ಏನೂ ಆಗಲ್ಲ ಅಂತ. ಅವರು ಪೋರ್ಷನ್ನ ಮಧ್ಯೆ ಚಟುವಟಿಕೆಗಾಗಿ ಮಾತ್ರ ಸಮಯ ಕಲಿಬೇಕಾಗ್ತದೆ ಅಷ್ಟೇ. ಎಲ್ಲವೂ ಝೀರೋ ಆಗ್ತದೆ. ಅಲ್ಲದ್ರೆ ಯಾವ ಮಗು ಸಾಮಾನ್ಯ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾವ ಮಗು ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಒಂದು ಸಾಧ್ಯತೆ ಅಂದ್ರೆ ನೀವೇ ಇನ್ವೆಂಟ್ ಮಾಡಿದ ಪದ್ಧತಿ. ಹೌದು, ನಾನು 40 ವರ್ಷದ ಸಂಶೋಧನೆ ಇದು. ಅದರ ಅಂತಿಮ ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಇಡೀ ದೇಶಕ್ಕೆ 784 ಜಿಲ್ಲೆಗೂ ಏಕಕಾಲಕ್ಕೆ ಲಾಂಚ್ ಆಗುವಂತ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಎಲ್ರಿಗಿರುವ ಕುತೂಹಲ. ಆದ್ರೆ ನನ್ನ ಸಂಶೋಧನೆಗಾಗಿಯೇ ನಾನು ಅದನ್ನು ಮಾಡ್ತಾ ಇರೋ ಕಾರಣ ನಾನು ಆರ್ಥಿಕವಾಗಿ ಏನು ಲಾಭಕ್ಕಾಗಿ ಮಾಡ್ತಾ ಇಲ್ಲ. ಅದರ ಅವಶ್ಯಕತೆ ಬರಲಿಲ್ಲ, ನನಗೆ ಹೆಚ್ಚು ಹಣದ ಅವಶ್ಯಕತೆ ಬರಲಿಲ್ಲ. ಆದರೆ ಈಗ ನಮ್ಮ ಜೊತೆಯಲ್ಲಿ ಇವರು ಕೂಡ ಡೈರೆಕ್ಟರ್ ಆಗಿದ್ದಾರೆ. ಈಗ ಒಂದು 4 ಮಂದಿ 17 ಮಂದಿ ಡೈರೆಕ್ಟರ್ ಆಗಿ ಬರ್ತಾ ಇದ್ದಾರೆ. ಹಾಗಾಗಿ ನಿರ್ವಹಣೆ ಈಗ ಆಗ್ತಾ ಇದೆ ಮುಂದೆ. ಹಾಗಾಗಿ ಮುಂದಿನ ದಿನಗಳಿಗೆ ಅದು ಬಹಳ ಸಹಾಯ ಆಗ್ತದೆ. ಇದುವರೆಗೆ ಹೇಗೋ ಪ್ರಯೋಗ ಮಾಡ್ತಾ 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 ಏನು ಗಳಿಸಲಿಲ್ಲ, ಆದರೆ ಗಳಿಸಿದಲ್ಲೂ ಕೂಡ ಸಾಮರ್ಥ್ಯ ಮಕ್ಕಳಿಗಾಗಿ ಏನೇನು ಮಾಡಬೇಕು ಹೇಳೋದು ಬಿಟ್ಟರೆ ಶ್ರಮ ಆಗಿದೆ, ಶೋ ಆಗಿಲ್ಲ. ಈಗ ಇನ್ನು ಮುಂದೆ ಶೋ ಆಗಲಿಕ್ಕಿರೋದು ಪ್ರತಿಯೊಬ್ಬರಿಂದಲೂ ಪ್ರತಿಯೊಂದು ಮಗು ಬಚಾವ್ ಆಗಬೇಕು ಅನ್ನೋ ಒಂದು ನೆಲೆಯಿಂದ ನೀವು ಅದನ್ನು ವೆಯ್ಟ್ ಮಾಡ್ಬೋದು. ಇನ್ನು ಸ್ವಲ್ಪ ದಿನಗಳಲ್ಲಿ ಇವಳದು ಒಂದು 10 ವಿಷಯ ದಾಖಲೆ ಆಗ್ತದೆ. ಈಗ 6 ವಿಷಯ ದಾಖಲೆ ಆಗಿದೆ. ಇವಳದು 2 ವಿಷಯ ದಾಖಲೆ ಆಯಿತು. ಈಗ ನಾಳೆ ಅವಳದು ರೆಕಾರ್ಡ್ ಬರ್ತದೆ. ಈಗ ಕೆಲವೇ ದಿನಗಳ ತಿಂಗಳಲ್ಲಿ ಒಂದು 5 ವಿಷಯ ದಾಖಲೆ ನಮ್ಮ ಜೊತೆಗೆ 10 ಮಕ್ಕಳು ಮಾಡ್ತಾರೆ. ನನ್ನ ಒಂದು ಟಾರ್ಗೆಟ್ ಇದೆ, ಈ ವರ್ಷದಲ್ಲಿ 10 ವಿದ್ಯಾರ್ಥಿಗಳು 100 ವಿಷಯ ದಾಖಲೆ ಮಾಡಿರ್ಬೇಕು. ಸಣ್ಣ ವಿಷಯ, ಅದ್ರ ಹಿಂದೆ ತುಂಬಾ ಶ್ರಮ ಇದೆ. ಒಬ್ಬ ವಿದ್ಯಾರ್ಥಿ, ಸಣ್ಣ ಒಬ್ಬ ಹುಡುಗ, 8ನೇ ಕ್ಲಾಸಿನ ಹುಡುಗ 70,000 ಚಿತ್ರ ಬರೆದು ಭಗವದ್ಗೀತೆಯನ್ನ ತೋರಿಸ್ತಾ ಇದ್ದಾನೆ. ನೆಕ್ಸ್ಟ್ ನಿಮಗೆ ಪ್ರದರ್ಶನಕ್ಕೆ ಬರ್ತಾ ಇದ್ದೇವೆ. 70,000 ಚಿತ್ರ ಬರೆದಿದ್ದಾನೆ. ಈಗಾಗಲೇ ಅದನ್ನು ಎಂಟ್ರಿ ಆಗಿದೆ. ಅದನ್ನು ಓದಲಿಕ್ಕೆ ಮಾತ್ರ ಇವರಿಗೆ ಮಾತ್ರ ಸಾಧ್ಯ. ಆ ಚಿತ್ರ ಓದ್ತಾ ಓದ್ತಾ ಅದರಲ್ಲಿ ಭಗವದ್ಗೀತೆಯನ್ನು ಪೂರ್ತಿ ಹೇಳ್ತಾರೆ. ಒಬ್ಬ ನಂಬರಲ್ಲಿ ಬರೀತಾನೆ, ಓದಲಿಕ್ಕೆ ಬರೀಲಿಕ್ಕೆ ಬಾರದ ಒಬ್ಬ ಹುಡುಗ ನಂಬರಲ್ಲಿ ಬರೀತಾನೆ, ವಿಷಯ ದಾಖಲೆ ಮಾಡ್ತಾನೆ. ಇನ್ನೂ ಅಕ್ಷರ ಓದಲಿಕ್ಕೆ ಬರೋದಿಲ್ಲ, ಕ್ಲಾಸ್ 8. ಆದ್ರೆ ಅವನು ಕೂಡ ದಾಖಲೆ ಆಗ್ತಾನೆ. ಅವನು ಮುಂದೆ ಫೇಮಸ್ ಆಗಿ ಆಗ್ತಾನೆ, ಸಾಮಾನ್ಯ ಆಗಲಿಕ್ಕಿಲ್ಲ, ಫೇಮಸ್ ಆಗ್ತಾನೆ. ಆ ಬರಹದ ಆಸಕ್ತಿ ತನ್ನಿಂದಾನೇ ಹುಟ್ಟಿಕೊಳ್ಳುತ್ತದೆ. ಕಲಿಕೆಗೆ ಒಂದು ಕಾರಣ ಬರ್ತದೆ ಮಕ್ಕಳಿಗೆ. ಇವರು ಮಾಡಿದ ಕೆಲಸ ಮಕ್ಕಳಿಗೆ ಕಲಿಕೆ ಕಾರಣವನ್ನು ಕೊಟ್ಟದ್ದು ಅದ್ಭುತ ಬದಲಾವಣೆ, ಸಾಮಾನ್ಯ ಇಲ್ಲ. ನೀವು ಅದನ್ನು ನೋಡಲೇಬೇಕಾದಷ್ಟು ಕರ್ಕೊಂಡು ಹೋಗುವ ಸಾಧ್ಯತೆ ಬಹಳ ವಿಶೇಷ. ಅನ್ವೇಷ್ ಅಂಬೇಕಲ್ಲು, ಮಧುಸೂದನ್ ಅಂಬೇಕಲ್ಲು, ತೇಜಸ್ವಿ ಅಂಬೇಕಲ್ಲು, ಆದಿ ಸ್ವರೂಪ ಬೊಕ್ಕ ಕಾವ್ಯ ಸ್ವರೂಪ ಸುದ್ದಿಗೋಷ್ಠಿಡು ಒಟ್ಟಿಗೆ ಇದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಸುಮಾರು ಸ್ಥಾನಲೇನು ಪಕ್ಷ ಇಂಕೋ ಕೊಡ್ತುಂಡು ತನ್ನ ಬೇಲೇನು ತೂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆದಿ ಮಲ್ತದೇರು. ಸುಳ್ಯ ಕ್ಷೇತ್ರದ ಉಸ್ತುವಾರಿ ಕೊಡ್ತಿದ್ದದು ರಡ್ಡೆ ಎಲೆಕ್ಷನ್ಲ ಪ್ರಾಮಾಣಿಕವಾದ ಬೇಲಿ ಮಲ್ತದೆ ಪಂಡದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮೊಹಮ್ಮದ್ ಸುದ್ದಿಗೋಷ್ಠಿಡು ತೆರಿಪಾದರು. ಸುಳ್ಯ ಕ್ಷೇತ್ರದ ಉಸ್ತುವಾರಿ ಕೊಡ್ತಿದ್ದದು ರಡ್ಡೆ ಎಲೆಕ್ಷನ್ಲ ಪ್ರಾಮಾಣಿಕ ಬೇಲಿ ಮಲ್ತದೆ ಪಂಡದು ಸುದ್ದಿಗೋಷ್ಠಿ ತೆರಿಪಾಯಿನ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮೊಹಮ್ಮದ್ ಸುಮಾರು ಸ್ಥಾನಲೇನು ಪಕ್ಷ ಇಂಕೋ ಕೊಡ್ತುಂಡು ಇತ್ತೆ ಬೇಲೇನು ಗುರುತಿಸಾದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಲ್ತದುಂಡು. ನನ್ನ ತುಂಬಗ ಪಕ್ಷ ಸಂಘಟನೆಡು ಸಕ್ರಿಯವಾದ ಬೇಲೆ ಮಲ್ಪೆರವುಳ್ಳೆ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ಕನಪುನ ತೀರ್ಮಾನ ಮಲ್ತದ.
ಅಧ್ಯಕ್ಷನ ಬದಲಾವಣೆ ವರಿಷ್ಠರ್ನ ತೀರ್ಮಾನ ಎನ್ನ ಪುದರ್ ಬತ್ತಂಡ ಸಂತೋಷ ಜವಾಬ್ದಾರಿನ ಕೊಂಡ ಸಂತೋಷದ ಸ್ವೀಕಾರ ಮಲ್ಪೆ ಪಂಡದ ತಿರುಪಾಯರು. ಸುಳ್ಯ ವಿಧಾನಸಭಾ ಕ್ಷೇತ್ರ ಅಂದರೆ ಒಂದು ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿ ಮತ್ತು ಉಸ್ತುವಾರಿಯನ್ನು ಕೊಟ್ಟಂಥ ಸಂದರ್ಭ. ಆ ಸಂದರ್ಭದಲ್ಲಿ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಕಳೆದ ವಿಧಾನ ಪರಿಷತ್ ನಡೆದಂಥ ಚುನಾವಣೆಯಲ್ಲಿ ಕೂಡ ನಾನು ನನ್ನಿಂದ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದ್ದೇನೆ. ಆದರೆ ಕಳೆದ ಕೆಲವು ದಿನಗಳ ಹಿಂದೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನನ್ನ ಮೇಲೆ ಭರವಸೆಯನ್ನಿಟ್ಟು ಒಂದು ದೊಡ್ಡ ಜವಾಬ್ದಾರಿಯನ್ನು ಪಕ್ಷದ ಹೈಕಮಾಂಡ್ನಲ್ಲಿ ಕೊಟ್ಟಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ 5 ಜನ ಕಾರ್ಯಾಧ್ಯಕ್ಷರುಗಳು ಇದ್ದಾರೆ. 5 ಜನ ಕಾರ್ಯಾಧ್ಯಕ್ಷರ ಒಟ್ಟಿಗೆ 5 ಜನ ಪ್ರಧಾನ ಕಾರ್ಯದರ್ಶಿಗಳನ್ನು ನೇಮಕ ಮಾಡಿ ಒಟ್ಟಿಗೆ ಕೆಲಸ ಮಾಡಬೇಕೆಂಬ ರೀತಿಯ ನಿರ್ಧಾರ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಭಾಗದ ಅಂದರೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಈ 5 ಜಿಲ್ಲೆಗಳ ಉಸ್ತುವಾರಿಯನ್ನು ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರಿ ನಿರ್ವಹಣೆ ಮಾಡ್ತಾ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬರಿಗೆ ಒಬ್ಬ ಪ್ರಧಾನ ಕಾರ್ಯದರ್ಶಿಯನ್ನು ಕೊಡಬೇಕೆಂಬ ತೀರ್ಮಾನವನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ DK ಶಿವಕುಮಾರ್ ನಿರ್ಧಾರ ಮಾಡಿದ ಸಂದರ್ಭ ಮಂಜುನಾಥ್ ಭಂಡಾರಿ ಅವರಲ್ಲಿ ಅದರ ಬಗ್ಗೆ ಮಾತಾಡಿದಾಗ ನನ್ನ ಹೆಸರನ್ನು ಅವರು ಸೂಚಿಸಿದಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ನನಗೆ ಆದೇಶವನ್ನು ನೀಡಿ 5 ಜಿಲ್ಲೆಗಳ ಉಸ್ತುವಾರಿಯನ್ನು ಕೊಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಇವತ್ತು ಕಾರ್ಯಾಧ್ಯಕ್ಷರ ಜೊತೆಗೆ ನಾವಿಬ್ಬರೂ ಕೂಡ ಒಟ್ಟಿಗೆ ಈ 5 ಜಿಲ್ಲೆಯ ಜವಾಬ್ದಾರಿಯನ್ನು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಬೇಕಾದಂಥ ಒಂದು ರೀತಿಯ ಅವಶ್ಯಕತೆ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಜಿಲ್ಲೆಯನ್ನು ಕೂಡ ಸೇರಿಸಿಕೊಂಡು 5 ಜಿಲ್ಲೆಯ ಎಲ್ಲ ಪಕ್ಷದ ಚಟುವಟಿಕೆ ತೊಡಗಿಸಿಕೊಂಡು ಪಕ್ಷ ಸಂಘಟನೆಯಲ್ಲಿ ಸಕ್ರಿಯವಾಗಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ಮಾಡುತ್ತೇವೆ ಎಂಬ ವಿಚಾರವನ್ನು ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಕಾರ್ಯಕರ್ತರಿಗೆ ತಿಳಿಸಲಿಕ್ಕೆ ಇಚ್ಛೆಪಡ್ತೇವೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಬರುವಂಥ ರೀತಿಯ ವಿಚಾರಗಳಿವೆ. ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನೀರಜ್ ಪಾಲ್, TK ಸುಧೀರ್, ನಾಜೀರ್ ಬಜಾಲ್, ಸುಭಾಷ್ ಶೆಟ್ಟಿ ಸುದ್ದಿಗೋಷ್ಠಿಡು ಒಟ್ಟಿಗೆ ಇದ್ದರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡಿಗೂ ಪೋಸಕುರಲ್ದ ಇನಿತ ಸುದ್ದಿಗೊಂಚಲು ಮುಗಿತೊಂದಲ್ಲ. ನಿರಂತರ ಸುದ್ದಿಲಿಗಾದದು ಒಂದು ಪುಲೆ ಪೋಸಕುರಲು 24x7.